ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಆಶ್ರಯದಲ್ಲಿ ದಶಮಾನೋತ್ಸವದ ಪ್ರಯುಕ್ತ ಯುವ ಒಕ್ಕಲಿಗ ಗೌಡ ಸೇವಾ ಸಂಘ ಪುತ್ತೂರು ತಾಲೂಕು ಇದರ ಪ್ರಾಯೋಜಕತ್ವದಲ್ಲಿ ಪುತ್ತೂರು ತಾಲೂಕು ಮಟ್ಟದ ಯುವ ಒಕ್ಕಲಿಗ ಗೌಡರ ಕ್ರೀಡಾ ಸಂಗಮ 2018 ಡಿಸೆಂಬರ್ 2ರಂದು ನೆಲ್ಯಾಡಿ ಗಾಂಧಿ ಮೈದಾನದಲ್ಲಿ ನಡೆಯಲಿದೆ ಎಂದು ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಪುತ್ತೂರು ತಾಲೂಕು ಅಧ್ಯಕ್ಷ ಪುರುಷೋತ್ತಮ ಗೌಡ ಮುಂಗ್ಲಿಮನೆ ತಿಳಿಸಿದರು. ಅವರು ನೆಲ್ಯಾಡಿ ಗಾಂಧಿ ಮೈದಾನದಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಈಗಾಗಲೇ ಉಪ್ಪಿನಂಗಡಿ, ಪುತ್ತೂರು, ಸವಣೂರು, ಕಡಬ, ಆಲಂಗಾರು, ಕುಂಬ್ರಾ ವಲಯಗಳ ಆತಿಥ್ಯದಲ್ಲಿ ಕ್ರೀಡಾಕೂಟ ನಡೆದಿದ್ದು ಈ ಬಾರಿ ನೆಲ್ಯಾಡಿ ವಲಯದ ಆತಿಥ್ಯದಲ್ಲಿ ಕ್ರೀಡಾಕೂಟ ನಡೆಯುತ್ತಿದೆ. ಬೆಳಗ್ಗೆ 9 ಗಂಟೆಗೆ ಕ್ರೀಡಾಕೂಟವನ್ನು ರೆಕ್ಕೆಯ ಶ್ರೀ ಗುಡ್ರಮಲ್ಲೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರ ಮಂಜುನಾಥ ಗೌಡ ಕೈಕುರೆ ಉದ್ಘಾಟಿಸಲಿದ್ದಾರೆ. ಉಡುಪಿ ವಲಯ ಉಪಾರಣ್ಯಾಧಿಕಾರಿ ಜಯಪ್ರಕಾಶ್, ಉಪ್ಪಿನಂಗಡಿ ಸರ್ಕಾರಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಗುಡ್ಡಪ್ಪ ಗೌಡ ಬಲ್ಯ, ನೆಲ್ಯಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಂಗಾಧರ ಶೆಟ್ಟಿ, ಸದರ್ನ್ ರೈಲ್ವೆ ಅಧಿಕಾರಿ ಜಯಪ್ರಕಾಶ್ ನೆಟ್ಟಣ, ಗೋಳಿತೊಟ್ಟಿನ ವೆಂಕಪ್ಪ ಗೌಡ ಡೆಬ್ಬೇಲಿ, ಊರಗೌಡ ಮುತ್ತಪ್ಪ ಗೌಡ ಹೊಸ ಒಕ್ಕಲರವರು ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಬೆಳಗ್ಗೆ 11 ಗಂಟೆಗೆ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನದ ಮಂಗಳೂರು ಶಾಖಾ ಮಠದ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಕ್ರೀಡಾ ದೀಪ ಪ್ರಜ್ವಲನೆ ಮಾಡಿ ಆಶೀರ್ವಚನ ನೀಡಲಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದರು. ಆ ನಿಟ್ಟಿನಲ್ಲಿ ನಾಡಿದ್ದು 2ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಇಡೀ ಈ ಕ್ರೀಡಾಂಗಣದಲ್ಲಿ ಈ ವೇದಿಕೆಯಿಂದ ಪ್ರಾರಂಭವಾಗಿ ಬೆಳಿಗ್ಗೆ 9 ಗಂಟೆಗೆ ಎಲ್ಲ ಕ್ರೀಡಾಂಗಣ ಉದ್ಘಾಟನೆ ಜರುಗಲಿಕ್ಕಿದೆ. ಬೆಳಗಿನ ಉದ್ಘಾಟನಾ ಕಾರ್ಯಕ್ರಮವನ್ನು ಶ್ರೀ ದಿವಾಕರ್ ಗೌಡ ಸಿರಾಡಿ ಇವರು ಇಲ್ಲಿ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಉಳಿದ ಎಲ್ಲ 7 ವಲಯದ ಕ್ರೀಡಾಂಗಣವನ್ನು ತುಕ್ಕರಪ್ಪ ಗೌಡರು ಗೋಳಿತೊಟ್ಟು, ಆನಂದಗೌಡರು ದೈಹಿಕ ಶಿಕ್ಷಕರು, ಜನಾರ್ದನ ಗೌಡರು ದೈಹಿಕ ಶಿಕ್ಷಕರು, ಶ್ರೀಮತಿ ವಾಣಿಗೌಡ ಬಿಜೇರು, ಶ್ರೀಮತಿ ಶ್ರುತಿ ಯತೀಶ್ ಗುಂಡ್ಯ, ಶ್ರೀ ಕುಶಲಪ್ಪ ಗೌಡ ದೈಹಿಕ ಶಿಕ್ಷಕರು ಇವರು ಇಲ್ಲಿ ನಡೆಯುವಂಥ ಎಲ್ಲ ಕ್ರೀಡಾಂಗಣವನ್ನು ತೆಂಗಿನಕಾಯಿ ಹೊಡೆಯುವ ಮೂಲಕ ಕ್ರೀಡಾಂಗಣವನ್ನು ಆಟೋಟ ಸ್ಪರ್ಧೆಗೆ ಚಾಲನೆ ಕೊಡಲಿಕ್ಕಿದ್ದಾರೆ. ಈ ಸಂದರ್ಭ ತಾಲೂಕು ಯುವ ಒಕ್ಕಲಿಗ ಗೌಡ ಸೇವಾ ಸಂಘದ ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ ನಂದಿಲ, ಕ್ರೀಡಾ ಕಾರ್ಯದರ್ಶಿ ಮಾಧವ ಗೌಡ ಪೆರಿಯತ್ತೋಡಿ, ಕ್ರೀಡಾ ಉಸ್ತುವಾರಿ ಸುಂದರಗೌಡ ಅತ್ರಿಜಾಲು, ದೈಹಿಕ ಶಿಕ್ಷಣ ಶಿಕ್ಷಕರಾದ ಕುಶಾಲಪ್ಪ ಗೌಡ, ಆನಂದಗೌಡ, ಮುಖಂಡರಾದ ಮೋಹನಗೌಡ ಕಲ್ಮಂಜ ಇನ್ನಿತರರು ಹಾಜರಿದ್ದರು.